ನನ್ನ ಹೆಸರು ಶಾನಿಕೆ. ನನ್ನ ಶಾಲೆ GLP ಶಾಲೆ ಮಜಿಬೇಲ್. ಒಂದು ಕಾಡಿನಲ್ಲಿ ಕಾಡಿನ ರಾಜನಾದ ಸಿಂಹವು ಗಾಢ ನಿದ್ರೆಯಲ್ಲಿತ್ತು. ಇದೊಬ್ಬ ಬೇಟೆಗಾರನೊಬ್ಬ ಮೆಲ್ಲನೆ ಬಂದು ಸಿಂಹದ ಮೇಲೆ ಬಲೆಯನ್ನು ಹಾಕಿದ. ಸಿಂಹವು ಜೋರಾಗಿ ಗರ್ಜಿಸಿತು. ಬಲೆಯನ್ನು ಗಟ್ಟಿಯಾಗಿ ಮರಕ್ಕೆ ಕಟ್ಟಿ ತನ್ನ ಕೊಡಲಿಯನ್ನು ತರಲೆಂದು ಅಲ್ಲಿಂದ ಹೋದನು. ಇದನ್ನೆಲ್ಲ ನೋಡುತ್ತಿದ್ದ ಇಲಿಯು ಸಿಂಹವು ಇನ್ನೊಂದು ದಿನ ತನಗೆ ಮಾಡಿದ ಉಪಕಾರ ನೆನಪಿಸುತ್ತಾ ಹೇಳಿತು, ಈ ಸಿಂಹರಾಜನಿಗೆ ನಾನು ಸಹಾಯ ಮಾಡಲೇಬೇಕು ಎನ್ನುತ್ತಾ ಬಲೆಯನ್ನು ತನ್ನ ಹರಿತವಾದ ಹಲ್ಲನ್ನು ಉಪಯೋಗಿಸಿ ಕತ್ತರಿಸಿ ಸಿಂಹರಾಜರನ್ನು ರಕ್ಷಿಸಿತು. ಧನ್ಯವಾದಗಳು.